ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳಿನ ಜ್ವಲಂತ ಸಮಸ್ಯೆ ಕಾಡುತ್ತಿದ್ದು ಜಿಲ್ಲಾಧಿಕಾರಿಗಳು ಇದಕ್ಕೊಂದು ಶಾಶ್ವತ ಪರಿಹಾರ ನೀಡದೇ ಇದ್ದಲ್ಲಿ ನವೆಂಬರ್ 3ರಂದು ಬೆಳಗ್ಗೆ 10 ರಿಂದ ಸಂಜೆ 5ರ ತನಕ 8 ವಿಧಾನಸಭಾ ಕ್ಷೇತ್ರಗಳ ತಾಲೂಕು ಕಚೇರಿಗಳ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು. ಅಲ್ಲಿಯೂ ಪರಿಹಾರ ಸಿಗದೇ ಇದ್ದರೆ ವಿಧಾನಸಭೆಗೆ ಮುತ್ತಿಗೆ ಹಾಕುವ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹಾಗೂ ಪುತ್ತೂರು ಶಾಸಕ ಸಂಜೀವ ಮಠಂದೂರು ತಿಳಿಸಿದರು. ಪುತ್ತೂರಿನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮರಳು ಸಮಸ್ಯೆಯಿಂದ ಕೂಲಿ ಕಾರ್ಮಿಕರಿಂದ ಹಿಡಿದು ಕಟ್ಟಡದ ಮಾಲೀಕನವರೆಗೆ ತೊಂದರೆಗಳನ್ನು ಅನುಭವಿಸುವಂತಾಗಿದೆ. ನಾನ್ ಸಿಆರ್ಝೆಡ್ನಲ್ಲಿ ಇದುವರೆಗೆ ಮರಳು ತೆಗೆಯಲು ಪರವಾನಗಿ ನೀಡಿಲ್ಲ. ಇದರ ಹಿಂದೆ ಸಿಆರ್ಝೆಡ್ ಮರಳು ಮಾಫಿಯಾ ಹಾಗೂ ಎಂಸ್ಯಾಂಡ್ ಮರಳು ಮಾಫಿಯಾದ ಕೈವಾಡ ಇದೆ ಎಂದು ಅವರು ಆರೋಪಿಸಿದರು. ಯಾಕೆ ತಾವು ಮೀನನ್ನೇ ಸೇರಿಸ್ತಾ ಇದ್ದೀರಿ? ಪಾರಂಪರಿಕವಾಗಿ ಒಂದಷ್ಟು ಜನ ಆ ವೈಗೆ ತೆಗೆದು ವಿಶೇಷವಾಗಿ ಕಟ್ಟಡ ಕಟ್ಟುವವರಿಗೆ, ಮನೆ ಕಟ್ಟುವವರಿಗೆ ಅದನ್ನು ಕೊಡ್ತಾ ಇದ್ರು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಆ ಒಂದು ಬ್ಲಾಕ್ಗಳನ್ನು ಐಡೆಂಟಿಫೈ ಮಾಡಿ ಈಗಾಗಲೇ ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ಇವತ್ತು ತಕ್ಷಣ ಆ ಒಂದು ಪರ್ಮಿಟ್ ಅನ್ನು ಇಶ್ಯೂ ಮಾಡಬೇಕು. ಒಂದು ವೇಳೆ ಇಶ್ಯೂ ಮಾಡದಿದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿಯೂ ನಾವು 3ನೇ ತಾರೀಕು ಎಲ್ಲ ನಮ್ಮ ಮುಖ್ಯಮಂತ್ರಿ ಕುಮಾರಸ್ವಾಮಿ 15 ದಿನಗಳೊಳಗೆ ಶಾಸಕರನ್ನ ಕರೆದು ಮರಳು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಅವರು ಸೂಚನೆ ನೀಡಿ ಈಗಾಗಲೇ 20 ದಿನಗಳು ಕಳೆದಿವೆ. ಆದರೆ ಇದುವರೆಗೂ ಜಿಲ್ಲಾಧಿಕಾರಿಗಳು ಈ ಸಭೆಯನ್ನ ಕರೆದಿಲ್ಲ. ಜನಸಾಮಾನ್ಯರ ಬದುಕಿಗೆ ಅತಿ ಅಗತ್ಯವಾಗಿರುವ ಮರಳನ್ನ ದಂಧೆಯನ್ನಾಗಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಪಾಲ್ಗೊಂಡಿದ್ದಾರೆ ಎಂಬ ಅನುಮಾನ ಕಾಡ್ತಿದೆ ಎಂದವರು ಹೇಳಿದರು. ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಇವತ್ತಿನಿಂದ 15 ದಿವಸದ ಒಳಗಡೆ ತಮ್ಮ ಜಿಲ್ಲೆಯಲ್ಲಿ ಎಲ್ಲ ಶಾಸಕರ ಸಭೆಯನ್ನು ಕರೆದು ಆ ಮರಳಿನ ಬಗ್ಗೆ ಸಿಆರ್ಝೆಡ್ ಮತ್ತು ನಾನ್ ಸಿಆರ್ಝೆಡ್ಗೆ ಸಂಬಂಧಪಟ್ಟಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು ಮತ್ತು ಪರ್ಮಿಟ್ ಇಶ್ಯೂ ಮಾಡಬೇಕು ಅನ್ನುವಂಥ ಒಂದು ಸೂಚನೆ ಕೊಟ್ಟರು. ಆ ಸಭೆಯಾಗಿ ಸುಮಾರು 20 ದಿವಸ ಹತ್ತಿರ ಆಯಿತು. ಆ ಸಭೆಯ ನಂತರ ಜಿಲ್ಲಾಧಿಕಾರಿಗಳು ಸಭೆ ಕರೀತಾರೆ ಅಂತ ಹೇಳಿದ್ರು. ಇವತ್ತಿನ ತನಕ ಸಭೆಯನ್ನು ಕರೆಯಿಲ್ಲ. ಉಡುಪಿಯಲ್ಲಿಯೂ ಆಗಲಿಲ್ಲ. ಆ ದೃಷ್ಟಿಯಿಂದ ಉಡುಪಿಯಲ್ಲಿ ಅಹೋರಾತ್ರಿ ಪ್ರತಿಭಟನೆಗೆ ಆರಂಭ ಮಾಡಿದ್ರು ಶಾಸಕರ ನೇತೃತ್ವದಲ್ಲಿ. ಈ ಸಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಅತಿ ಹೆಚ್ಚು ಮಳೆ ಬಂತು. ಎಲ್ಲ ಕಡೆ ಮರಳು ತುಂಬಿದೆ. ನಾವು ಮರಳನ್ನು ಹೂಳು ಅಂತ ಹೇಳ್ತೇವೆ. ಹೂಳು ತುಂಬಿದೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಚನಿಲ ತಿಮ್ಮಪ್ಪ ಶೆಟ್ಟಿ, ನಗರ ಮಂಡಳ ಅಧ್ಯಕ್ಷ ಜೀವಂದರ್ ಜೈನ್, ತಾಲೂಕು ಪಂಚಾಯತ್ ಅಧ್ಯಕ್ಷೆ ಭವಾನಿ ಚಿದಾನಂದ್ ಮತ್ತು ಬಿಜೆಪಿ ವಕ್ತಾರ ಆರ್ಸಿ ನಾರಾಯಣ ಉಪಸ್ಥಿತರಿದ್ದರು. ಅನೀಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.